ಮರಿಯಲ ಶುರು ಆನಗನೆ ಉಳ್ಳಾಲೊಡ್ದು ಸುರತ್ಕಲ್ ಸಸಿಬಿತ್ಲು ಮುಟ್ಟದ ಅರಬ್ಬಿ ಕಡಲ ಅಬ್ಬರ ಹೆಚ್ಚಾತನು. ಉಳ್ಳಾಲೊಡು ಎಣ್ಮ ಇಲ್ಲಿ ಕಡಲ ಪಾಲಾಪನ ಪೋಡಿಗೆ ಶುರುವಾತನು. ಉಳ್ಳಾಲೊಡು ಬರ್ಸದ ಸುರುಟೆ ಕಡಲ್ ಕೊರೆಪದ ಪೋಡಿಗೆ ಶುರುವಾತನು. ಉಳ್ಳಾಲೊಡ್ದು ಸುರತ್ಕಲ್ ಸಸಿಬಿತ್ಲು ಮುಟ್ಟಲ ಕಡಲ್ದ ಅಬ್ಬರ ಹೆಚ್ಚಾತನು. ಉಳ್ಳಾಲೊಡು ಎಣ್ಮ ಇಲ್ಲಿ ಕಡಲ್ ಪಾಲಾಪನ ಪೋಡಿಗೆ ಶುರುವಾತನು. ಉಳ್ಳಾಲದ ಮುಕ್ಕಚ್ಚೇರಿ ಸಮ್ಮ ಸ್ಯಾಂಡಿ ಹಿಲರಿನಗರಡು ಕಡಲ್ದ ಅಬ್ಬರ ಹೆಚ್ಚಾತನು. ಕಡಲ್ದ ಭಾರೀ ಸೆರೆಕ್ಲೆಡ್ದವರ ತಡೆಪು ಕಲ್ಲಲು ಕಡಲಕ್ಕೆ ಸೇರುನುಂಡು. ಅಧಿಕಾರಿಗಳು ಜಾಗೆಗೆ ಭೇಟಿ ಕೊಡದು ಪಿಂದೊಂದೇರು. ರಕ್ಷಣಾ ಕಾರ್ಯ ಸಾಗದಂಡು. ಸುರತ್ಕಲ್ ಪೊಸೊಟ್ಟು ಕೈತಲು ಬೊಲ್ಲದ ಪೋಡಿಗೆ ಎದುರಾತನು. ತಗ್ಗು ಜಾಗಿಲೆಗೆ ಕಡಲ್ದ ಉಪ್ಪು ನೀರು ಪೊಗ್ಗುದು ಊರ್ದಾಕ್ಲಿಗೆ ಪೋಡಿಗೆ ಆತನು. ಉಳ್ಳಾಲ ನಗರದಲ್ಲಿ ಕಡಲು ಕೊರತೆ ಆರಂಭವಾಗಿದೆ. ವರ್ಷಗಟ್ಟಲೆ ತುಂಬ ಕಷ್ಟದಲ್ಲಿ ಜೀವಿಸುತ್ತಾ ಇರುವ ಉಳ್ಳಾಲ ಜನತೆಗೆ ಒಂದು ಶಾಶ್ವತ ಪರಿಹಾರವನ್ನು ಸರ್ಕಾರದಿಂದ ನೀಡಬೇಕಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಈ ವರ್ಷಗಟ್ಟಲೆ ಕಲ್ಲಾಕೋದು ಹೋಗೋದು ಅದೇನು ಪ್ರಯೋಜನ ಇಲ್ಲ. ಒಂದು 100-300 ಲೋಡ್ ಮಣ್ಣು ಕಲ್ಲಾಕ್ಬೋದು, ಅದರಿಂದ ಯಾವುದೂ ಪ್ರಯೋಜನ ಇಲ್ಲ. ಅಡಿಯಲ್ಲಿ ಹೊಯ್ಗೆ ಕರಗ್ತಾ ಇರ್ತದೆ. ಹೊಯ್ಗೆ ಕರಗಿದರೆ ಕಲ್ಲು ನಿಲ್ಲೋದಿಲ್ಲ. ಅದಕ್ಕೆ ನಾವು ಒಂದೇ ಬೇಡಿಕೆ, ಶಾಶ್ವತ ಪರಿಹಾರ ನಮಗೊಂದು ಸಿಗಬೇಕು. ಮೇ ತಿಂಗಳಿಂದ ಜೂನ್ ತನಕ ಇಲ್ಲಿ ಕಡಲು ಕೊರತೆ ಪ್ರತಿ ವರ್ಷದಿಂದಲೇ ಈ ಕಡಲು ಕೊರತೆ ಆಗ್ತದೆ. ಈ ವರ್ಷದಿಂದ ಸ್ವಲ್ಪ ಜೋರಾಗಿದೆ ಕಡಲು ಕೊರತೆ. ಆದುದರಿಂದ ನಮ್ಮ ಸಚಿವರಾದ UT ಖಾದರ್ನವರು ತಾತ್ಕಾಲಿಕವಾಗಿ ಇದನ್ನು ಆರಂಭಗೊಳಿಸಿದ್ದಾರೆ ಕಲ್ಲು ಹಾಕಲಿಕ್ಕೆ. ಅವರು ಮೊನ್ನೆಯಿಂದಲೇ ಅವರು 1 ವಾರದಿಂದಲೇ ಅವರು ಹಾಕಲಿಕ್ಕೆ ಇವರಿಗೆ ಕಾಂಟ್ರಾಕ್ಟ್ ಅವರಿಗೆ ಕೊಟ್ಟಿದ್ದಾರೆ, ಹಾಕಬೇಕು ಅಂತ. ಇಂಜಿನಿಯರ್ ಎಲ್ಲ ಬಂದು ನೋಡಿ ಮತ್ತೆ ಸ್ಟಾರ್ಟ್ ಆಗಿದೆ. ಇವಾಗಲೂ ಒಂದು ಸ್ವಲ್ಪ ಕಮ್ಮಿ ಇದೆ ಕಡಲು ಕೊರತೆ ಇವತ್ತಿನಿಂದ. ಮತ್ತು ಸಂಜೆವರೆಗೆ ನೋಡಬೇಕು ಹೇಗೆ ಆಗ್ತದೆ ಅಂತೆ. ನಿನ್ನೆ ಜೋರು ಇತ್ತು, ಇವತ್ತು ಸಂಜೆಯಿಂದ ನೋಡಬೇಕು ಹೇಗೆ ಆಗ್ತದೆ ಅಂತೆ. 3 ಗಂಟೆ ತನಕ ಸ್ಟಾರ್ಟ್ ಆಗ್ತದೆ ಕಡಲು ಕೊರತೆ, 3 ಗಂಟೆ ನಂತರ ಸ್ಟಾರ್ಟ್ ಆಗ್ತದೆ.